ಕಾಪು ಪುರಸಭೆಯ ಅಧಿಕಾರದ ಚುಕ್ಕಾಣಿ ಯಾರಿಗೆ ಎಂಬ ಸ್ಪಷ್ಟ ಆದೇಶ ಪಡೆಯುವುದಕ್ಕಾಗಿ ನಡೆದ ಪುರಸಭಾ ಚುನಾವಣೆ ಶಾಂತಿಯುತವಾಗಿ ನಡೆದು ಅಂತಿಮವಾಗಿ 73.95% ಮತದಾನ ನಡೆಯುವ ಮೂಲಕ ಪುರಸಭಾ ಅಭ್ಯರ್ಥಿಗಳ ಅದೃಷ್ಟ ಮತಪೆಟ್ಟಿಗೆಯೊಳಗಡೆ ಭದ್ರಗೊಂಡಿದ್ದು ಅದೃಷ್ಟ ಪರೀಕ್ಷೆ ಡಿಸೆಂಬರ್ 30ರಂದು ನಡೆಯಲಿದೆ. ಪ್ರಮುಖ ಮೂರು ಪಕ್ಷಗಳು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು, ಗೆಲುವು ಯಾರಿಗೆ ಎಂಬುದು ನಿಗೂಢ. ಮತದಾರ ಅಭಿವೃದ್ಧಿಗೆ ಮತ ಚಲಾಯಿಸ್ತಾನೋ, ರಾಜಕಾರಣಿಗಳ ಭರವಸೆಯ ಮಾತಿಗೆ ಮರಳಾಗಿ ಮತ ಚಲಾಯಿಸ್ತಾನೋ, ಇಲ್ಲ ಆಶಯ ಆಮಿಷಗಳಿಗೆ ಬಲಿಯಾಗಿ ಮತ ಚಲಾಯಿಸಿದ್ದಾನೋ ಎಂಬುದು ದೃಢಪಡಲು ಕಾಯಬೇಕು ಇನ್ನು 3 ದಿನ. ಬಿಜೆಪಿಯ ಕಾಪು ಶಾಸಕ ಲಾಲಾಜಿ ಮೆಂಡನ್ ಪುರಸಭೆಯ ಸಮಗ್ರ ಅಭಿವೃದ್ಧಿ ನಮ್ಮಿಂದ ಮಾತ್ರ ಸಾಧ್ಯ ಎನ್ನುತ್ತಾರೆ. ಕಾರಣ, ರಾಜ್ಯ ಹಾಗೂ ಕೇಂದ್ರಗಳಲ್ಲಿ ನಮ್ಮದೇ ಸರ್ಕಾರ ಅಧಿಕಾರ ನಡೆಸುವುದರಿಂದ ಅನುದಾನ ತರಲು ಸಹಕಾರಿಯಾಗುತ್ತದೆ ಎಂಬ ವಾದ ಅವರದ್ದು. ಕಾಪು ಕ್ಷೇತ್ರದಲ್ಲಿ 23 ಪುರಸಭೆ ವ್ಯಾಪ್ತಿಯಲ್ಲಿ ವಾರ್ಡ್ ಬರ್ತದೆ. ಕಳೆದ ಬಾರಿ ನಾವು ಬಿಜೆಪಿ 11, ಕಾಂಗ್ರೆಸ್ 12 ಸ್ಥಾನ ಗಳಿಸಿದೆ. 1 ಸ್ಥಾನದ ಅಂತರದಿಂದ ನಾವು ಕಳೆದ ಬಾರಿ ಅಧಿಕಾರ ಕಳ್ಕೊಂಡಿದ್ದೇವೆ. ಆದರೆ ಕೊನೆಯ ಅವಧಿಯಲ್ಲಿ ಕೊನೆಯ ಒಂದು 6-7 ತಿಂಗಳಲ್ಲಿ ನಮ್ಮ ಸಂಸದರಿಗೆ ಮತ್ತು ನಮಗೆ ಮತ ಇತ್ತು. ಹಾಗಾಗಿ ನಮ್ಮದೇ ಮತದಿಂದ ನಾವು ನಮ್ಮ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ. ಈ ಬಾರಿ ಖಂಡಿತವಾಗಿ ನಾವು ನಮ್ಮ ಪುರಸಭೆಯ ಆಡಳಿತ ತಗೊಳ್ತೇವೆ ಮತ್ತು ಒಳ್ಳೆಯ ಕನಿಷ್ಠ ಒಂದು 16-17 ಸ್ಥಾನಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ನಾವು ಗಳಿಸುವಂಥ ಎಲ್ಲ ಪೂರ್ಣ ವಿಶ್ವಾಸ ಇದೆ. ಕಾಪು ಅಭಿವೃದ್ಧಿ ಪರ ಸಾಗುವಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡ್ತಾಯಿದೆ. ಕೇಂದ್ರದಲ್ಲಿ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಆಡಳಿತ ಕೇಂದ್ರದಲ್ಲಿ ಕೂಡ ಇದೆ. ಹಾಗಾಗಿ ನಮಗೆ ಕಾಮಗಾರಿಗಳನ್ನು ತರಲಿಕ್ಕೆ, ಅಭಿವೃದ್ಧಿ ತರಲಿಕ್ಕೆ ಸಾಕಷ್ಟು ಅವಕಾಶ ಬೇಕಾಗಿದೆ. ಕಾಪುವಿನಲ್ಲಿ ಕುಡಿಯುವ ನೀರಿನ ಯೋಜನೆ ಬಗ್ಗೆ, ಕಸ ವಿಲೇವಾರಿ ಬಗ್ಗೆ, ಅದೇ ರೀತಿಯಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಹಲವಾರು ಅಭಿವೃದ್ಧಿ ಕಾಮಗಾರಿ, ತುಂಬ ರೀತಿಯ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಅದೇ ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡಿ, ಬಿಜೆಪಿಗೆ ಅಭಿವೃದ್ಧಿಯ ಪಟ್ಟಿ ತೋರಿಸಿ ಮತ ಪಡೆಯುವ ಅರ್ಹತೆಯನ್ನ ಕಳೆದುಕೊಂಡಿದೆ. ಅವರು ಏನಿದ್ರೂ ಸುಳ್ಳು ಹೇಳಿ ಹಣದ ಆಮಿಷ ಒಡ್ಡಿ ಮತ ಪಡೆಯಬೇಕಷ್ಟೇ ಎಂದು ಹೇಳಿದರು. ಪುರಸಭೆಯ ಪ್ರಗತಿ ನೆಲೆಯಲ್ಲಿ, ಅಭಿವೃದ್ಧಿಯ ನೆಲೆಯಲ್ಲಿ ನಾವು ಮಾಡಿದ ಸಾಧನೆಗಳನ್ನು ಜನರ ಮುಂದಿಟ್ಟುಕೊಂಡು ನಾವು ಜನರ ಆಶೀರ್ವಾದವನ್ನು ಕೇಳ್ತಾ ಇದ್ದೀವಿ. ಬಿ ಜೆ ಪಿ ವಿರುದ್ಧ ಸಾಧನೆ ಇಲ್ಲ, ಬರೀ ಸುಳ್ಳು ಅಪಪ್ರಚಾರದ ಜೊತೆಯಲ್ಲಿ ಇವತ್ತು ರಾತ್ರಿ 1 ಗಂಟೆ ರಾತ್ರಿವರೆಗೆ ಇವತ್ತು ಹಣ ಹಂಚುವಂಥ ಕೆಲಸಕಾರ ಮಾಡ್ತಾರೆ. ಸ್ವತಃ ಶಾಸಕರೇ ಇದ್ದು ನಾವು ಅಲ್ಲಲ್ಲಿ ಪೊಲೀಸ್ನವರಿಗೆ ಇಂಟಿಮೇಷನ್ ಕೊಟ್ಟು ಇವತ್ತು ಈ ರೀತಿ ಆಗ್ತಾ ಉಂಟು ಅನ್ನುವಂಥ ರೀತಿಯಲ್ಲಿ ಇವತ್ತು ನಾವು ತಿಳುವಳಿಕೆ ಕೊಟ್ಟಿದ್ದೇವೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಯೋಗೀಶ್ ಶೆಟ್ಟಿ ಮಾತನಾಡಿ, 7 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ, ಜಯ ನಮ್ಮದೇ ಎನ್ನುತ್ತಾರೆ. ಚುನಾವಣೆಗೆ ಮುನ್ನ ತೆರೆಮರೆಯಲಿದ್ದು, ಚುನಾವಣೆಯ ಸಂದರ್ಭದಲ್ಲಿ ಜನರ ಮುಂದೆ ಬಂದ ಇವರ ಕೈ ಹಿಡಿಯುವನೇ ಮತದಾರ ಎಂಬುದನ್ನು ಕಾದು ನೋಡಬೇಕಷ್ಟೇ. ಚುನಾವಣೆಯ ಕಣದಲ್ಲಿ 7 ಜನ ನಮ್ಮ ಜನತಾದಳ ಜಾತ್ಯತೀತ ಪಕ್ಷದಿಂದ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ್ದೇವೆ. ನಮಗೆ ವಿಶ್ವಾಸ ಇದೆ, 7ಕ್ಕೆ 7 ಅಭ್ಯರ್ಥಿಗಳು ಗೆಲ್ತಾರೆ. ಜನರು ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡ್ತಾರೆ. ಇದೀಗ ನಾನು ಬೀಡುಬದಿ ವಾರ್ಡಿನ ಬೂತಲ್ಲಿದ್ದೇನೆ. 100ಕ್ಕೆ 100 ಬೀಡುಬದಿ ಕೂಡ ನಮ್ಗೆ ಗೆಲ್ತದೆ. ಜನರು ಆಶೀರ್ವಾದ ಮಾಡ್ತಾರೆ. ಯೋಗ್ಯ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ್ದೇವೆ. ಜನರು ಖಂಡಿತವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಒಟ್ಟಿನಲ್ಲಿ ಅಭಿವೃದ್ಧಿ ಶೂನ್ಯವಾಗಿರುವ ಪುರಸಭೆ ವ್ಯಾಪ್ತಿಯ ಜನ ಪುರಸಭೆಯಿಂದ ಪಡೆದುಕೊಂಡಿರುವುದಕ್ಕೆ ಕಳೆದುಕೊಂಡಿರುವುದೇ ಅಧಿಕ ಎಂಬುದು ಜನಜನಿತ. ಬಿಜೆಪಿಯೊಳಗಿನ ಒಡಕು, ಕಾಂಗ್ರೆಸ್ನ ಅತಿಯಾದ ಆತ್ಮವಿಶ್ವಾಸ, ಈ ಎರಡರ ಮಧ್ಯೆ ಮತದಾರ ಯಾರ ಕೈ ಹಿಡಿದಿದ್ದಾನೆ ಎಂಬ ನಿರ್ಧಾರ ಡಿಸೆಂಬರ್ 30ರಂದು ತಿಳಿಯಲಿದೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್, ಕದ್ರಿ, ಮಂಗಳೂರು. ಇದೀಗ ಕದ್ರಿಯಲ್ಲಿ ನಿಮ್ಮ ಸೇವೆಯಲ್ಲಿ ನಿರತವಾಗಿದೆ ಸುಸಜ್ಜಿತ ಆಯುರ್ವೇದ ಚಿಕಿತ್ಸಾ ಕೇಂದ್ರ. ಅನುಭವಿ ವೈದ್ಯ ಡಾಕ್ಟರ್ ಸಚಿನ್ ನಡ್ಕ ಮತ್ತು ಡಾಕ್ಟರ್ ಅನುಷಾ ಸಚಿನ್ ಅವರ ನೇತೃತ್ವದಲ್ಲಿ ಸಮಗ್ರ ಆರೋಗ್ಯ ಸೇವೆ. ಸೌಲಭ್ಯಗಳು: ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ, ಎಲ್ಲಾ ರೀತಿಯ ಶಾಸ್ತ್ರೀಯ ಪಂಚಕರ್ಮ ಚಿಕಿತ್ಸೆ, ಸುಸಜ್ಜಿತವಾದ ಔಷಧಿ ಕೇಂದ್ರ, ಪುಷ್ಯ ನಕ್ಷತ್ರದಂದು ಆಯುರ್ವೇದ ಸ್ವರ್ಣಪ್ರಾಶನ, ಸುಖದಾಯಕ ಮತ್ತು ಆರಾಮದಾಯಕ ಆಯುರ್ವೇದ ಮಸಾಜ್ ಮತ್ತು ಫೇಶಿಯಲ್, ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ತರಬೇತಿ, ಆಹಾರ ಮತ್ತು ಜೀವಸತ್ವದ ಬಗ್ಗೆ ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ.
ಸಂಸ್ಥೆಯ ವೆಲೆನ್ಷಿಯಾ ಶಾಖೆಯಲ್ಲೂ ಔಷಧಿಗಳ ಜೊತೆಗೆ ಈ ಎಲ್ಲಾ ಚಿಕಿತ್ಸೆಗಳು ಲಭ್ಯ. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ನಿಯರ್ ವೆಂಚುರಾ ಅಪಾರ್ಟ್ಮೆಂಟ್ಸ್, ಮುಂಡಾಣ, ಕದ್ರಿ ಕಮಲ ರೋಡ್, ಕದ್ರಿ, ಮಂಗಳೂರು. ಮೊಬೈಲ್ 9632 00844, 9632 00744.